ಅಚ್ಚನಾಡಿ ಕಸದ ಸಮಸ್ಯೆ ಉಂಟಲ್ಲ, ಇದು ಇವತ್ತಿದಲ್ಲ. ಸುಮಾರು 20 ವರ್ಷಗಳಿಂದ 80ರ ನಂತರ ಇಲ್ಲಿ ಏನು ಸ್ಟಾರ್ಟ್ ಆಯಿತು ಅಲ್ಲಿಂದನೇ ಇಲ್ಲಿ ಜನ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಬಟ್ ಲೆಗಸಿ ಏನು ಇದಿದೆ, ಗಾರ್ಬೇಜ್ ಇದೆ, ಇದನ್ನು ತೆಗೆಯುವ ತನಕ ಈ ಸಮಸ್ಯೆ ಶಾಶ್ವತ. ಇದಕ್ಕೆ 70 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಟಿದ್ದಾರಂತೆ. ಅದಕ್ಕೆ ಅವರೇನೋ ಅಲ್ಲಿ ಬಿಲ್ಡಿಂಗ್ ಎಲ್ಲ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಸಿಂಪಲ್ ವಿಷಯ ಇರೋದು, ಪ್ರತಿ ವರ್ಷ ಬೆಂಕಿ ಬೀಳ್ತದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಷ್ಟೆಲ್ಲ ಇರುವಾಗ ಒಂದು ಪೂರ್ವಭಾವಿಯಾಗಿ ಅಲ್ಲಿ ಯಾಕೆ ಬೆಂಕಿ ಬೀಳ್ತದೆ? ಅವ್ರು ಹೇಳೋದು ವೈಜ್ಞಾನಿಕವಾಗಿ ಹೇಳುವಂಥದ್ದು ಏನಂತಂದರೆ ಅದರ ಒಳಗೆ ಒಂದು ಕೆಮಿಕಲ್ ಉತ್ಪಾದನೆ ಆಗ್ತದೆ ಅಂತ. ಅದನ್ನು ಕಸವನ್ನು JCBಯನ್ನು ಆಗಾಗ ತಂದು ಕಸವನ್ನು ಮೇಲೆ ಆಚೆ ಈಚೆ ಮಾಡಿದರೆ, ಗಾಳಿ ಹೋದರೆ ಅಲ್ಲಿ ಅದು ಬೀಳುವುದಿಲ್ಲ ಬೆಂಕಿ. ಮತ್ತು ಶಾಶ್ವತವಾಗಿ ನೀರಿನ ಟ್ಯಾಂಕು ಮತ್ತು ಅದನ್ನು ನೋಡಿಕೊಳ್ಳಿಕ್ಕೆ ಜನ ಯಾವುದು ಕೂಡ ಮಾಡದೇ ಇರುವುದರಿಂದ ಈ ಸಮಸ್ಯೆ ಆಗಿದೆ. ಕಸದಲ್ಲಿ ದುಡ್ಡು ತಿನ್ನುವವರ ಒಂದು ಗ್ಯಾಂಗ್ ಇದು, ಮಾಫಿಯಾ. ಇದಕ್ಕೆ ಇವತ್ತು ಪ್ರತಿಭಟನೆಗೆ ಬರುವ ಮಕ್ಕಳಿಗೆ ಹೆದರಿಸ್ತಾರಲ್ಲ, ಅವರಿಗೆ, ಶಾಸಕರಿಗೆ, ಅವರ ಜನರಿಗೆ ನಾಚಿಕೆ ಆಗಬೇಕು. ಇವರು ಬೀದಿ ಬದಿಯಲ್ಲಿ ಸಣ್ಣ ಪುಟ್ಟ ಜಗಳ ಆಗುವಾಗ 1000 ಜನ ಸೇರ್ತಾರೆ. ಇವತ್ತು ಇಲ್ಲಿ ಜನ ಇಷ್ಟು ಹೊಗೆಯಿಂದಾಗಿ ಈ ರೀತಿ ಇದಾಗ್ತಾ ಇರುವಾಗ ಒಂದು ಬಂದು ಜನರು ಮನೆಗಳಿಗೆ ಹೋಗುವುದಿಲ್ಲ, ಒಂದು ವೈದ್ಯಕೀಯ ಪರೀಕ್ಷೆ ಇಲ್ಲ, ಒಂದು ವೈದ್ಯಕೀಯ ವ್ಯವಸ್ಥೆ ಇಲ್ಲ. ಪೊಲೀಸರ ಹತ್ರ ಪರ್ಮಿಷನ್ನಿಗೆ ಹೋದರೆ ನಾಯಿ ಅಲಿಸಿದಾಗೆ ಅಲಿಸ್ತಾರೆ. ಏನು ಸರ್ಕಾರ ಇದು? ಬುಲ್ಶೆಟ್. ಅವರು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೆ ಪೊಲೀಸ್ ಠಾಣೆಗಳಿಗೆ ಅಲ್ತಿದ್ದಾರೆ. ಏನು ನಾವು ನಮ್ಮ ಮನೆಯ ಸಮಸ್ಯೆಗೆ ಹೋಗುದಾ? ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತಂದರೆ ಇಂಥ ಪ್ರಜಾಪ್ರಭುತ್ವದ ಈ ಜನಪ್ರತಿನಿಧಿಗಳನ್ನು ನಾವು ದಾರಿ ಬೀದಿಯಲ್ಲಿ ಪ್ರಶ್ನಿಸಬೇಕಾಗ್ತದೆ. ಮೈಂಡೇಟ್ ಇಲೆಕ್ಷನ್ ಬರ್ತಾ ಇದೆ, ನಾವು ಇದನ್ನು ರಾಜಕೀಯವಾಗಿ ಕೂಡ ಸ್ವೀಕಾರ ಮಾಡ್ತೇವೆ. ಅದು ಕಾಲೇಜ್ ಮಕ್ಕಳು ಬರ್ತಾರೆ, ಹೆದರಿಸ್ತೀರಾ ನೀವು? ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ ಅಂದರೆ ಹೆದರಿಸ್ತೀರಾ ನೀವು ಎಲ್ಲರನ್ನೂ ಹೆದರಿಸ್ಲಿಕ್ಕೆ ಆಗೋದಿಲ್ಲ. ಭರತ್ ಶೆಟ್ರೆ, ನಿಮ್ಮ ಕಾರ್ಪೊರೇಟರ್ ಗೂಂಡ ಹೇಳಿದುಕೊಳ್ಳಿ, ನಾವು ಯಾರು ಹೆದರುವವರಲ್ಲ. ಒಂದು ಮನುಷ್ಯತ್ವ ಇದು. ಏನಿದೆ ಇದರಲ್ಲಿ ಸಮಸ್ಯೆ? ಬೆಂಕಿ ಬೀಳ್ತಿದ್ದಪ್ಪ, ಆಯಿತು, ಇಮಿಡಿಯೇಟ್ ಬರೋದು, ಅವರನ್ನೆಲ್ಲ ಆಸ್ಪತ್ರೆಗೆ ಸೇರಿಸೋದು, ಅವರಿಗೊಂದು ವೈದ್ಯಕೀಯ ವ್ಯವಸ್ಥೆ ಮಾಡೋದು, ಅಲ್ಲಿ ಒಂದು 10 ಜನ ಹಾಕೋದು. ಈ 70 ಕೋಟಿಯಲ್ಲಿ ಕಮಿಷನ್ ಕಮ್ಮಿ ಆಗ್ತದಲ್ಲ ಇವರಿಗೆ? ಕಮಿಷನ್ನು ತಿಂದು 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 ಕೊಬ್ಬಿ ಹೋಗಿದೆ ಇವರು. ಇನ್ನೇನು ರೀತಿ ಅಂತೀರಿ ನೀವು? ಮಣ್ಣಲ್ಲಿ, ಗೊಬ್ಬರದಲ್ಲಿ, ಹೊಲಸಿನಲ್ಲಿ ಕಮಿಷನ್ ತಿನ್ನುವ ಲೆವೆಲ್ಲಿಗೆ ಬಂದಿದ್ದೀರಲ್ರಿ. ಜನರ ಪ್ರಾಣದೊಟ್ಟಿಗೆ ಆಟ ಆಡ್ತಾ ಇದ್ದೀರಲ್ರಿ. ಮಿಸ್ಟರ್ ಭರತ್ ಶೆಟ್ಟಿ, ಯು ಆರ್ ಎ ಡಾಕ್ಟರ್. ಬೇರೆಯವರಿಗಿರುವುದಕ್ಕಿಂತ ಹೆಚ್ಚು ಮಾನವೀಯ ಸ್ಪಂದನೆ ನಿಮಗಿರಬೇಕಿತ್ತು. ಇದನ್ನು ಶಾಸಕರು ಮತ್ತು ಕಾರ್ಪೊರೇಟರ್ಗಳು, ಮೇಯರು ಎಲ್ಲರೂ ಸೇರಿ ನೀವು ಇದಕ್ಕೆ ಉತ್ತರ ಕೊಡಿ. ಸನ್ಮಾನ್ಯ ನಳಿನ್ ಕುಮಾರ್ ಅವರೇ, ದಯವಿಟ್ಟು ಒಮ್ಮೆ ಬನ್ನಿ, ಇಲ್ಲಿಯ ಮನೆಗಳಿಗೆ ಭೇಟಿ ಕೊಡಿ. ಇಲ್ಲಿಯ ಪರಿಸ್ಥಿತಿ ಗಂಭೀರ ಇದೆ. ಪಾಪದವರು ಇರುವುದು ಎಲ್ಲರೂ ಬಡವರು. ನಾವು ಯಾರೋ ಪಾಪ ಊರಿನವರು ಸೇರಿ ಹೋರಾಟ ಮಾಡ್ತೀರಿ ಅಂದರೆ ನೀವು ಫೋನ್ ಮಾಡಿ ಹೋಗಬೇಡಿ ಹೇಳ್ತೀರಾ? ಒಂದು ನೆನ್ಪಿಟ್ಕೊಳ್ಳಿ, ಇದು ಪರಿಸ್ಥಿತಿ ಗಂಭೀರ ಆದರೆ ನಾನೆಂತೂ ಹೋಗ್ತೇನೆ, ನೀವು ಬರ್ತೀರಾ? ನಾನು ಭರತ್ ಶೆಟ್ಟಿಯ ಮನೆ ಎದುರಿಗೆ ಕೂತ್ಕೊಳ್ತೇನೆ. ಇಟ್ಸ್ ಓಪನ್ ಚಾಲೆಂಜ್. ಇದಕ್ಕೆಲ್ಲದಕ್ಕೂ ನೇರ ಹೊಣೆ BJP ಸರ್ಕಾರ ಅಂತ ನಾನು ಪೊಲಿಟಿಕ್ಸೇ ಮಾತಾಡೋದು. ಇಡೀ ದಿವಸ ಈ ವಿಷಯದಲ್ಲಿ ನಾವು ಮಾತಾಡ್ತಿರ್ಲಿಲ್ಲ. ಇವತ್ತಿನ ಸಮಸ್ಯೆಗೆ BJP ಸರ್ಕಾರ ರೆಕ್ಲೆಸ್ನೆಸ್ ಆಫ್ ಮಿಸ್ಟರ್ ಡಾಕ್ಟರ್ ಭರತ್ ಶೆಟ್ಟಿ ಆ್ಯಂಡ್ ಕಾರ್ಪೊರೇಟರ್ಸ್